ನಮಸ್ಕಾರ. ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವ ಕಿಡ್ಸ್ ಝೋನ್ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ನಿಮ್ಮ ಮಕ್ಕಳಿಗೆ ಪ್ರಿಯವಾದ ಆಟೋಪಕರಣಗಳ ವಿಶಾಲವಾದ ಮಳಿಗೆ ಇದೀಗ ಕಿಡ್ಸ್ ಝೋನ್ ಈಗ ಉಡುಪಿಯಲ್ಲಿದೆ. ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಒಮ್ಮೆ ಅಲ್ಲಿಗೆ ಭೇಟಿ ನೀಡಿ. ಇವತ್ತು ನನ್ನ ಜೊತೆ ಒಬ್ಬಳು ಪುಟಾಣಿ ಇದ್ದಾಳೆ, ಬನ್ನಿ ಅವಳ ಜೊತೆ ಮಾತಾಡೋಣ. ಹಲೋ. ಹಾಯ್. ಹಾಯ್, ಏನು ಹೆಸರು? ಸಾಕ್ಷಿ ಪ್ರಸನ್ನ. ಸಾಕ್ಷಿ ಪ್ರಸನ್ನ. ಪ್ರಸನ್ನ ಯಾರು? ನನ್ನಪ್ಪ. ಓ, ಅಪ್ಪ ಪ್ರಸನ್ನವ. ಹಾಗೆ ನಿನ್ನ ಹೆಸರು ಸಾಕ್ಷಿ ಪ್ರಸನ್ನ. ಸರಿ, ಸಾಕ್ಷಿ ಅಂದ್ರೆ ಏನು ಅರ್ಥ? ಹೇಳ್ತಾರಲ್ಲ ಸಾಕ್ಷಿ ಬೇಕು ಅಂತ ಹೇಳ್ಕೊಂಡು ಅಲ್ವಾ? ಈಗ ಟಿ ವಿಯಲ್ಲೆಲ್ಲ ನೋಡಂತೆ, ಟಿ ವಿಯಲ್ಲಿ ಸಹ ಹಾಗೆ ಹೇಳ್ತಾರೆ, ಸೀರಿಯಲ್ಸಲ್ಲೆಲ್ಲ ನನಗೆ ಪ್ರೂಫ್ ಬೇಕು ಅಲ್ವಾ? ನೀನು ಯಾರಿಗಾದರೂ ಸಾಕ್ಷಿ ಕೊಟ್ಟಿದ್ಯಾ? ಇಲ್ಲ. ಇಲ್ವಾ? ಸರಿ, ಎಲ್ಲಿ ಸಾಕ್ಷಿಯದು ಮನೆ? ಪಡುಬಿದ್ರಿಯಾ? ಓಕೆ, ಪಡುಬಿದ್ರಿಂದ ಇಲ್ಲಿಗೆ ಬಂದ್ಯಾ? ಇಲ್ಲಿಗೆ ಬರಲಿಕ್ಕೆ ಯಾರು ಇನ್ಸ್ಪೈರ್ ನಿಂಗೆ? ಅಂದರೆ ಕರ್ಕೊಂಬರ್ಬೇಕು ಅಲ್ಲ, ಸೊ ಯಾಕೆ ಇಲ್ಲಿ ಕರ್ಕೊಂಬರ್ಬೇಕು ಅಂತ ಹಠ ಮಾಡಿದ್ಯಾ? ಇಲ್ಲ, ಅಪ್ಪ ಕರ್ಕೊಂಡು ಬಂದದ್ದು. ನೀ ಬಂದ್ಯಾ ಹೊರಡ್ಕೊಂಡು? ನಿಂಗೆ ಇಂಟ್ರೆಸ್ಟ್ ಇರಲಿಲ್ಲ ಬರ್ಬೇಕಂತ? ಇಂಟ್ರೆಸ್ಟ್ ಇತ್ತು. ಹೌದಾ? ಯಾಕೆ ಟಿ ವಿಯಲ್ಲಿ ಬರ್ಬೇಕಂತ ಇಷ್ಟ ಉಂಟಾ? ತುಂಬ ಇಷ್ಟ ಉಂಟಾ? ಟಿ ವಿ ನೋಡ್ತೀಯ ಮನೆಯಲ್ಲಿ? ಮನೇಲಿ ಎಷ್ಟು ದೊಡ್ಡ ಟಿ ವಿ ಉಂಟು? ಎಷ್ಟು? ಚಿಕ್ಕದಾ? ಮೀಡಿಯಮ್ಮ. ಟಿ ವಿಯಲ್ಲಿ ಏನೆಲ್ಲ ನೋಡ್ತೀಯ? ಕಾರ್ಟೂನ್ ಮತ್ತು ಅಮ್ಮ ಸೀರಿಯಲ್ಸ್ ನೋಡ್ತಾರೆ, ಅದನ್ನು ನೋಡ್ತೀನಿ. ನಮ್ಮ ಏನೆಲ್ಲ ಸೀರಿಯಲ್ ನೋಡ್ತಾರೆ? ಪುಟ್ಟಕ್ಕನ ಮಕ್ಕಳು. ನಿಂಗೆ ಇಷ್ಟವಾ ಸೀರಿಯಲ್? ಯಾವ್ದು ಸಹ ಇಲ್ಲ. ಸೀರಿಯಲ್ ಇಷ್ಟ ಅಲ್ವಾ? ಅಮ್ಮ ನೋಡ್ತಾರಲ್ಲ ಅಂತ ಹೇಳಿ ನೋಡುದು ಅಷ್ಟೇ ಅಲ್ಲ? ಬೋರ್ ಅಲ್ಲ ಸೀರಿಯಲ್ಸ್ ಎಲ್ಲ? ಅದಕ್ಕಿಂತ ಕಾರ್ಟೂನ್ ಎಲ್ಲ ಗಮ್ಮತ್. ಹೌದು, ಅಮ್ಮ ಏನು ಮಾಡ್ತಾರೆ ಮನೇಲಿ? ಹೌಸ್ ವೈಫಾ? ಮತ್ತು ಅಪ್ಪ ಟ್ರಿನಿಟಿ ಐಟಿಯಲ್ಲಿ ಟೀಚ್ ಮಾಡ್ತಾರಾ? ಅಮ್ಮನ ಹೆಸರು? ಭಾರತಿ. ಮನೇಲಿ ಎಷ್ಟು ಜನ ಇದ್ದೀರಾ? 4 ಜನ. ಯಾರಲ್ಲ? ನನ್ನ ಅಪ್ಪ, ನಾನು, ನನ್ನ ಅಮ್ಮ, ನನ್ನ ತಂಗಿ ಇದ್ದಾಳಾ? ಅವಳೇನು ಮಾಡ್ತಾಳೆ? ಅವಳು ಶಾಲೆಗೆ ಹೋಗ್ತಾಳೆ, 3 ವರ್ಷ ಅಷ್ಟೇಯಾ? ಇಲ್ಲಿ ಅಂಗನವಾಡಿಗೆ ಹೋಗ್ತಾಳಾ? ಸರಿ, ನೀನು ಅವಳ ಜೊತೆ ಹೋಗ್ತೀಯಾ? ಇಲ್ಲ. ನೀ ಸ್ಕೂಲಿಗೆ ಹೋಗ್ತೀಯಾ? ನೀನು ಯಾವ ಸ್ಕೂಲಿಗೆ ಹೋಗೋದು? ಮಹರ್ಷಿಯಾ? ಇಲ್ಲಿ ಕಾರ್ನಾಡ್. ಹೇಗೆ ಹೋಗ್ತೀಯ ಸ್ಕೂಲಿಗೆ? ವ್ಯಾನ್ ಬರ್ತದಾ? ಎಷ್ಟು ಗಂಟೆಗೆ ಬರ್ತದೆ ವ್ಯಾನ್? 8:30. ನೀನು ಎಷ್ಟು ಗಂಟೆಗೆ ಹೇಳ್ಬೇಕು? ಅಷ್ಟು ಬೇಗ ಹೊರಡಬೇಕಲ್ಲ? 6:30 ಹೇಳ್ತೀನಿ. 6:30ಗೆ ಹೇಳ್ತೀಯಾ? ಇದೇನೆಲ್ಲ ಮಾಡ್ತೀಯಾ? ಬ್ರಷ್ ಮಾಡ್ತೇನೆ, ಮತ್ತೆ ತಿಂಡಿ ತಿಂದು ಸ್ನಾನ ಮಾಡ್ತೇನೆ, ಮತ್ತೆ ರೆಡಿ ಆಗ್ತೇನೆ. ಎದ್ದ ಕೂಡಲೇ ಸೀದಾ ಬ್ರಷ್ ಮಾಡ್ಲಿಕ್ಕೆ ಹೋಗುದಾ? ಬೇರೆ ಏನು ಮಾಡೋದೇ ಇಲ್ಲ? ಪ್ರೇ ಮಾಡೋದು ಎದ್ದ ಕೂಡಲೇ ಅದೆಲ್ಲ ಏನಿಲ್ಲ, ಹೋಗೋದೇ ಸೀದಾ ಬ್ರಷ್ ಮಾಡಲಿಕ್ಕೆ. ಯಾವುದೆಲ್ಲ ಪೇಸ್ಟಲ್ಲಿ ಬ್ರಷ್ ಮಾಡ್ತೀಯಾ? ಪೆಪ್ಸೋಡೆಂಟಾ? ಯಾಕೆ? ಹಲ್ಲು ಸ್ಟ್ರಾಂಗ್ ಇರಬೇಕಂತ ಅದೇ, ಅಥವಾ ಮನೇಲಿ ತರೋದು ಅದೇ ಅಂತ ಅದನ್ನು ಯೂಸ್ ಮಾಡ್ತೀಯಾ? ಅದೇ ತರೋದಾ? ಸರಿ, ಬ್ರಷ್ ಎಲ್ಲ ಮಾಡಿಕೊಂಡು ನೀನೇ ರೆಡಿ ಆಗ್ತೀಯಾ ಅಲ್ಲ ಅಮ್ಮ ಹೆಲ್ಪ್ ಮಾಡ್ತಾರೆ? ರೆಡಿ ಆಗೋದು. ನೀನೇ ರೆಡಿ ಆಗ್ತೀಯಾ? ಕೂದಲು ಮಾತ್ರ ಅಮ್ಮ ಬಾಚು. ರಿಸ್ಟ್ರಿಕ್ಷನ್ಸ್ ಉಂಟಾ ಕೂದಲು ಹೀಗೆ ಕಟ್ಟಬೇಕು ಸ್ಕೂಲಲ್ಲಿ ಅಂತ? 2 ಪೋನಿ ಹಾಗೆ ಕಟ್ಟಬೇಕು. ಹೌದಾ? ಮತ್ತು ಯೂನಿಫಾರ್ಮ್ ಡೈಲಿ ಒಂದೇ ಡೈಲಿ? ಮತ್ತು ಟ್ಯೂಸ್ಡೇ ಕೆಲವೊಮ್ಮೆ, ಈಗ ಇಲ್ಲ, ಬುಲ್ಬುಲ್ ಡ್ರೆಸ್ ಹಾಗೆ ಸ್ಕೌಟ್ ಗೈಡ್ಸ್ ಅದಿತ್ತು, ಮತ್ತು ಸ್ಯಾಟರ್ಡೆ ವೈಟ್ ಡ್ರೆಸ್ ಅಂತ ಇತ್ತು, ಈಗ ಅದೆಲ್ಲ ಇಲ್ಲ. ಸ್ಕೌಟ್ ಗೈಡ್ಸಲ್ಲೆಲ್ಲ ಏನು ಹೇಳಿಕೊಡ್ತಾರೆ? ಪ್ರೇಯರ್ ಮತ್ತು ವಿದೌಟ್ ಫೈರ್ ಹೇಗೆ ಕುಕ್ ಮಾಡೋದು ಅದನ್ನೆಲ್ಲ ಹೇಳಿಕೊಡ್ತಾರೆ. ಎಂತೆಲ್ಲ ಮಾಡ್ಬೋದು ವಿದೌಟ್ ಫೈರ್? ಲೆಮನ್ ಜ್ಯೂಸ್, ಮತ್ತು ಚರಂಬುರಿ, ಮತ್ತು ಅಷ್ಟೇಯಾ? ಬೇರೆ ಮಾಡ್ಬೋದು, ಸಲಾಡ್ ಸಹ ಮಾಡ್ಬೋದು, ಅದಕ್ಕೆ ಸಹ ಫೈರ್ ಬೇಡ ಅಲ್ಲ? ಟ್ರೈ ಮಾಡಿದ್ಯಾ ಮನೇಲಿ? ಲೈಮ್ ಜ್ಯೂಸ್ ಮಾಡಿ ಟ್ರೈ ಮಾಡಿದೆ. ಇಷ್ಟ ಆಗಿದೆ ಎಲ್ರಿಗೂ? ಎಲ್ಲರೂ ಇಷ್ಟ ಆಗಿದೆ. ನೀನು ಎಷ್ಟು ಸಲ ಕೊಡಿದೆ ಲೈಮ್ ಜ್ಯೂಸ್ ನೀನು ಮಾಡಿದ್ದನ್ನು? ಒಂದು 10 ಸಲ ಕುಡಿದ್ಯಾ? ಯಾರಿಗೆ ತುಂಬ ಖುಷಿ ಆಯಿತು ನೀನು ಮಾಡಿ ಕೊಟ್ಟಾಗ? ಅಮ್ಮನಿಗೆ ಅಪ್ಪನಿಗೆ? ಅಪ್ಪನಿಗೆ ಸಹ ಅಮ್ಮನಿಗೆ ಸಹ. ಇಬ್ಬರಿಗೆ ಖುಷಿ ಆಯಿತಾ? ಸರಿ, ಈಗ ಸ್ಕೂಲಿಗೆ ಹೋಗ್ಬೇಕಿದ್ರೆ ಹೊರಡ್ಬೇಕಲ್ಲ ನೀನು, ಬ್ಯಾಗೆಲ್ಲ ಯಾರು ರೆಡಿ ಮಾಡ್ತಾರೆ? ನೀನು? ಟೈಮ್ ಟೇಬಲ್ ಹೇಗಿರ್ತದೆ ನಿಮ್ಮದು? ಟ್ಯೂಸ್ಡೇ ಒಂದು ಟೈಮ್ ಟೇಬಲ್ ಹಾಗೆಲ್ಲ ಇರ್ತದಲ್ಲ. ಯೂಶ್ವಲಿ ಫಸ್ಟ್ ಅವರ್ ಯಾವ್ದು ಇರ್ತದೆ? ಹಿಂದಿ. ಅಂದರೆ ನಮ್ಮ ಕ್ಲಾಸ್ ಟೀಚರದ್ದೇ ಮೊದಲು ಇರ್ತದೆ, ಮತ್ತೆ ಬೇರೆಯವರು. ಹೌದಾ? ಕ್ಲಾಸ್ ಟೀಚರ್ ಯಾರು? 6th ಯಾರು ಅಂತ ಗೊತ್ತಿಲ್ಲ. 5th ಕಿರಣ ಮ್ಯಾಮ್ ಅಂತ ಇದ್ರು. ಓಕೆ, ರಿಸಲ್ಟ್ ಆಯ್ತಲ್ಲ? 5th ಗಮ್ಮತ್ ಆಗ್ತಿತ್ತಾ? ಏನು ಗಮ್ಮತ್ ಮಾಡಿದ್ಯಾ? ಓದುದು ಗಮ್ಮತ್? ಮತ್ತೆ ಆಟ ಆಡುವುದು. ಎಂತೆಲ್ಲ ಆಟ ಆಡಿದ್ಯಾ ಶಾಲೆಯಲ್ಲಿ? ಅದು ಲೂಡೋ ಎಲ್ಲ ತರ್ತಾರೆ ಈಗ ಫ್ರೀ ಟೈಮಲ್ಲಿ, ಅದನ್ನೆಲ್ಲ ಆಟ ಆಡ್ತಿದ್ವಿ. ಇಲ್ಲಾದರೆ ಈ ಥರ ಸ್ಟೋನ್ ಪೇಪರ್ ಹಾಗೆಲ್ಲ ಆಟ ಆಡ್ತಿದ್ವಿ. ಕ್ರಾಫ್ಟ್ ಎಲ್ಲ ಹೇಳಿಕೊಡ್ತಾನೆ? ಆವಾಗ ಇತ್ತು, ಇವಾಗ ಇಲ್ಲ. ಯಾಕೆ ಇಲ್ಲ? ಗೊತ್ತಿಲ್ಲ.
ಲಾಕ್ಡೌನ್ ಆದ ನಂತರ ಇದು ಕೊರೋನಾ ಬಂದಮೇಲೆ ಎಲ್ಲ ಹೋಯ್ತಾ ಎಂಟರ್ಟೈನ್ಮೆಂಟ್? ಹ್ಞೂ ನಿಂಗೆ ಯಾವಾಗ ಗಮ್ಮತ್ ಆಗ್ತಿತ್ತು? ಲಾಕ್ಡೌನ್ ಮುಂಚೆ ಗಮ್ಮತ್ತ ಅಲ್ಲ ಈಗ ಗಮ್ಮತ್ತ? ಲಾಕ್ಡೌನ್ ಮುಂಚೆ. ಮುಂಚೆ ಅಲ್ಲ, ಈಗೆಲ್ಲದಕ್ಕೂ ಒಂದು ರಿಸ್ಟ್ರಿಕ್ಷನ್ಸ್, ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು, ಮಾಸ್ಕ್ ಹಾಕಬೇಕು, ಆವಾಗಲೇ ಗಮ್ಮತ್ ಇತ್ತಲ್ಲ ಮುಂಚೆನೇ. ಸರಿ, ಸ್ಕೂಲಿಗೆ ವ್ಯಾನಲ್ಲಿ ಹೋಗೋದಂತ ಹೇಳಿದೆಯಲ್ಲ, ಮನೆ ಹತ್ತಿರ ಬರ್ತದ ಅಲ್ಲ ನೀನು ನಡ್ಕೊಂಡು ಹೋಗ್ಬೇಕಾ? ಮನೆ ಹತ್ತಿರ. ವಾಕೇಬಲ್ ಎಂತ ಇಲ್ಲ? ಸ್ವಲ್ಪ ನಡ್ಕೊಂಡು ಹೋಗಬೇಕು. ಯಾರು ಬರ್ತಾರೆ ನಿನ್ನ ಜೊತೆ? ಅಮ್ಮ. ಅಮ್ಮ ಬರ್ತಾರಾ? ಬ್ಯಾಗೆಲ್ಲ ಅಮ್ಮನ ಇಟ್ಕೊಳ್ತಾರಾ? ಇಲ್ಲ, ನಾನು. ನೀನು ಇಟ್ಕೊಳ್ತೀಯ? ಅಮ್ಮ ಏನು ತಿಂಡಿ ಎಲ್ಲ ಮಾಡಿ ಕೊಡ್ತಾರೆ? ಪಲಾವ್, ದೋಸೆ, ಮಸಾಲೆ ದೋಸೆ, ಮತ್ತು ರೊಟ್ಟಿ ಅದನ್ನು ಮಾಡ್ತೀನಿ. ನೀನು ಟಿಫಿನ್ಗೆ ಅದನ್ನು ತಗೊಂಡು ಹೋಗ್ತೀಯಾ? ಹಾಂ, ಕೆಲವೊಮ್ಮೆ ಬಿಸ್ಕಿಟ್ಸ್ ಅದೇ ಬೇಕಂತ ಹೇಳ್ತೇನೆ. ಹಾಂ, ಮಧ್ಯಾಹ್ನ ಟಿಫಿನ್ಗೆ ಊಟ ಉಂಟಾ ಸ್ಕೂಲಲ್ಲಿ? ಮಧ್ಯಾಹ್ನ ಊಟ 11:30 ಆಚೆ ಟಿಫಿನ್ ಕೊಡ್ತಾರೆ, ಟಿಫಿನ್ ತಗೊಂಡೋದು. ಅಂದರೆ ಅದು 11:30 ಅದು ನಿಮ್ಮದೇ ತಗೊಂಡು ಹೋಗೋದು ಮನೆ? ಮತ್ತೆ ಅಲ್ಲಿ ಊಟ ಇರ್ತದಾ? ಎಷ್ಟು ಊಟ ಮಾಡ್ತೀಯ? ಒಂದು ಚಮಚದಷ್ಟು ಅಷ್ಟೇ, ಮತ್ತೆ ಬೇಕಿದ್ರೆ ತಗೊಳ್ತೇನೆ. ಹಾಗೆ ಊಟ ವೇಸ್ಟ್ ಮಾಡಿದರೆ ಬೈತಾರ? ಅಲ್ಲ, ಅನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ. ಅದು ಇದೆ ಬೇರೆ ಸೊಪ್ಪು ಅದನ್ನು ಹೇಳ್ತಾರಲ್ಲ, ಅದನ್ನು ಬಿಸಾಕುವಾಗ ಅಲ್ಲಿ ನಿಂತಿರ್ತಾರೆ, ಊಟ ವೇಸ್ಟ್ ಮಾಡುವ, ಊಟ ತಿಂದು ಅದನ್ನು ಬಿಸಾಕಿಬೇಕಿದ್ರೆ ಅದು ವೇಸ್ಟ್ ಅನ್ನೋದು. ಹಾಗೆ ಯಾರು ನಿಮಗೆ ಊಟ ಬಡಿಸ್ಲಿಕ್ಕೆಲ್ಲ ಅಲ್ಲಿ ದೊಡ್ಡವರು 10th ಬಡಿಸ್ಲಿಕ್ಕೆ. ನೀನು ಏನೆಲ್ಲ ವರ್ಕ್ ಮಾಡಿದೆ ಸ್ಕೂಲಲ್ಲಿ? ಸ್ಕೂಲಲ್ಲಿ ನಾನು ಎಂತ ಮಾಡಲಿಲ್ಲ, ಈಗ ಎಂತ ಸಹ ಇಲ್ಲ, ದೊಡ್ಡದ ಮೇಲೆ ಎಲ್ಲ ಇರ್ತದೆ. 7th ಮಾತ್ರ ಸರ್ವ್ ಮಾಡಲಿಕ್ಕೆ ಇರೋದು. ಅಲ್ಲ, ಬೇರೆ ಏನು ವರ್ಕ್ ಮಾಡಲಿಕ್ಕೆ ಏನಿಲ್ಲ ನಿಮಗೆ? ಮತ್ತೆ ಟೀಚರ್ಸ್ ಹೇಳಿದ್ದೆ ಬುಕ್ಕನ್ನು ತಗೊಂಡು ಬಾ ಹಾಗೆಲ್ಲ. ನೀನಾ ಕ್ಲಾಸ್ ಟೆಪ್ಪ? ಅಲ್ಲ. ಯಾರು ಕ್ಲಾಸ್ ಟೆಪ್ಪ? ಕೆಲವೊಮ್ಮೆ ಪವಿತ್ರ, ಕೆಲವೊಮ್ಮೆ ಬೇರೆಯವರೆಲ್ಲ ಇರ್ತಾರೆ. ಅದೇನು ರೊಟೇಷನಾ? ರೊಟೇಷನ್ ಅಲ್ಲ? ಹಾಂ. ಅಂದರೆ ಹೇಗೆ, ಎಷ್ಟು ದಿವಸಕ್ಕೆ ಚೇಂಜ್ ಆಗ್ತಾರೆ ಕ್ಲಾಸ್ ಟೆಪ್ಪ? ದಿವಸಕ್ಕೆಲ್ಲ, ನಮ್ಮ 5th ಈಗ ಒಬ್ಬರೇ, ಅಂದರೆ ನೆಕ್ಸ್ಟ್ ಕೂಡ ಅವಳೇ ಇರ್ಬೋದು. ಹೇಗೆ ಮಾಡ್ತಾರೆ ಕ್ಲಾಸ್ ರೆಪ್? ಟೀಚರೇ ಚೂಸ್ ಮಾಡ್ತಾರಲ್ಲ ನಿಮ್ಮ ಹತ್ರ? ಟೀಚರೇ ಚೂಸ್ ಮಾಡೋದು. ಯಾರು ಹುಷಾರಿದ್ದಾರೆ ಅವ್ರ ಮಾಡ್ತಾರ? ಹಾಂ. ಯಾರು ನಿಮ್ಮ ಕ್ಲಾಸಲ್ಲಿ ತುಂಬ ಹುಷಾರು? ಪವಿತ್ರ, ರಚನ, ಅಜಿತ್ ಅವರೆಲ್ಲ ಫುಲ್ ತೆಗಿತಾರೆ, ಅದಕ್ಕೆ ಅವರನ್ನು. ಸದ್ಯಕ್ಕೆ ಈಗ ನೀನು ಎಷ್ಟನೇ ಪ್ಲೇಸಲ್ಲಿ ಇದೆಯಾ? ಗೊತ್ತಿಲ್ಲ. ಮುಂಚೆಲ್ಲ ಫಸ್ಟ್ ಬರ್ತಿದ್ದೆ, ಅಪ್ಪ ಆ ಥರ ನೋಡ್ಲಿಕ್ಕೆ ಹೋಗಿದ್ರು, ಅಪ್ಪ ಎಷ್ಟಂತ ಹೇಳಿಲ್ಲ ನನಗೆ. ಅಲ್ಲ, ಮಾರ್ಕ್ಸ್ ಕಾರ್ಡ್ ಮನೆಗೆ ಕೊಡ್ತಾರಲ್ಲ? ಹಾಂ, ಮಾರ್ಕ್ಸ್ ಕಾರ್ಡ್ ಎಲ್ಲ ಮನೆಗೆ ಕೊಡ್ತಾರಲ್ಲ? ಇಲ್ಲ, ಇದು A+ ಅದು ಕೊಡ್ತಾರೆ. ಇದು ಬರ್ತದಲ್ಲ ಎಷ್ಟು ನಿಮಗೆ 100 out of 100, ಅದನ್ನು ನೋಡಲಿಲ್ಲ. ಅಲ್ಲ, ಈಗ ನಿಮಗೆ ಪೇಪರ್ ಕೊಡ್ತಾರಲ್ಲ, ಆವಾಗ ಏನಿರ್ತದೆ? ಅಂದರೆ ಪೇಪರ್ ಕೊಡ್ತಾರಲ್ಲ ಸ್ಕೂಲಲ್ಲಿ, ಆವಾಗ ಮಾರ್ಕ್ಸ್ ಇರೋದಿಲ್ವಾ? ಇರ್ತದಲ್ಲ. ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ನಿಂದು? ನನ್ನದು ಹೈಯೆಸ್ಟ್ ಬಂದರೆ 39 ಹಾಗೆವೆ. ಹಿಂದಿಯಲ್ಲಿ ನನಗೆ ಸಿಗ್ತದೆ ಫುಲ್ 50 ನಿಮಗೆ? 40 40 ಹೇಗೆ ಎಸ್ಸೆಯಲ್ಲೇ ಮಾತ್ರ, ಮತ್ತು FA ಅಲ್ಲಿ ಎಲ್ಲ 20. ಹೇಗೆ ಮಲ್ಟಿಪಲ್ ಚಾಯ್ಸಾ ಅಲ್ಲ ಲೆಂತಿ ಆನ್ಸರ್ಸಾ ಬರೀಲಿಕ್ಕೆ? ಮಲ್ಟಿಪಲ್ ಚಾಯ್ಸ್, ಈಗ ಬಿಟ್ಟ ಸ್ಥಳ ತುಂಬಿ ಆ ಥರದ್ದು ಇರ್ತದೋ ಅಲ್ಲ ಲೆಂತಿ ಕ್ವಶನ್ಗೆ ಆನ್ಸರ್ ಬರೀ? ಹಾಗೆಯಾ? ನಿನ್ನದು ಬಿಟ್ಟ ಸ್ಥಳ ಎಲ್ಲ ರೈಟ್ ಆಗಿರ್ತದ? ಅದು ಕಷ್ಟ. ಅದು ಕಷ್ಟವಾ? ಅದು ಆ್ಯಕ್ಚುಲಿ ಈಸಿ ಅಲ್ಲ, ಒಂದು ವರ್ಡ್ ಯಾವುದಾದ್ರೂ ಇರೋದಲ್ವ? ನಿಮಗೆ ಲೆಂತಿ ಆನ್ಸರ್ ಬರೆಯೋದೇ ಇಷ್ಟವಾ? ಕತೆ ಬರಿಬೋದಲ್ಲ ಅಲ್ವಾ? ಇದಾದರೆ ಇದು ಕರೆಕ್ಟ್ ಆನ್ಸರೇ ಬರೀಬೇಕು, ಇದಾಗಲ್ಲ. ಓಕೆ, ಲೆಂತಿ ಆನ್ಸರ್ ಏನೋ ಒಂದು ಕತೆ ಏನು ಗೊತ್ತಿದ್ದು ಬರೆದಾಯ್ತು ಅಲ್ವಾ? ಮಾರ್ಕ್ಸ್ ಕೊಡ್ತಾರೆ, ಅವ್ರು ಅಷ್ಟು ಓದಲಿಕ್ಕೆ ಸಹ ಹೋಗೋದಿಲ್ಲ ಅಲ್ವಾ? ಸರಿ, ಈಗ ನಿಮ್ಮದು ಫೇವ್ರೆಟ್ ಟೀಚರ್ ಯಾರು? ಎಲ್ಲ ಟೀಚರ್ಸ್ ಎಲ್ಲರೂ ಸಹ ಫೇವ್ರೇಟು, ಪರ್ಟಿಕ್ಯುಲರ್ ಒಬ್ಬರೇ ಯಾರೂ ಇಲ್ಲ? ಯಾಕೋ? ಯಾಕಂದರೆ ಒಬ್ಬರಿಗೆ ಹೇಳಿದ್ದು ಪುನಮ್ಮರಿಗೆ ಬೇಸರ ಆದರೆ ನಂಗೆ ಇಷ್ಟ. ಎಷ್ಟು ಒಳ್ಳೆ ಮನಸ್ಸಲ್ಲ, ಬೇಜಾರು ಮಾಡಬಾರ್ದು ಅಂತೇಳಿ. ಮನೇಲಿ ಸಹ ಹಾಗೆಯಾ? ಅಪ್ಪ ಇಷ್ಟ ಅಮ್ಮ ಇಷ್ಟ ಅಂತ ಏನಿಲ್ಲ, ಎಲ್ಲರೂ ಇಷ್ಟ. ಎಲ್ಲಿ ಹೋಗಿದೆ ರಜೆಯಲ್ಲಿ? ಅಜ್ಜಿ ಮನೆಗೆ. ಎಲ್ಲಿ ಅಜ್ಜಿ ಮನೆ? ಮುಲ್ಕಿ. ಎಂತೆಲ್ಲ ಮಾಡ್ತಾರೆ ಅಜ್ಜಿ ಮನೆಯಲ್ಲಿ? ಮನೇಲಿ ಎಂತ ಮಾಡಿದ್ದಾರೆ ಅಜ್ಜಿ? ಅಂಗಡಿಗೆ ಹೋದರೆ ಎಲ್ಲ ತೆಗೆದು ಕೊಡ್ತಾರೆ ಹಾಗೆ. ಅಜ್ಜಿ ಮನೇಲಿ ಎಷ್ಟು ಜನ ಇದ್ದಾರೆ? ಇಬ್ಬರಿಗೆ ಮದುವೆ ಆಯಿತು, ನನ್ನ ಅಮ್ಮನಿಗೆ ಮತ್ತು ನನ್ನ ಆಂಟಿಗೆ, ಮತ್ತೊಬ್ಬರು ಮಾವ ಮತ್ತು ನನ್ನ ಅಮ್ಮ. ಅಂದರೆ ನನ್ನ ಅಜ್ಜಿಯಾ? ಅಜ್ಜಿ ನಿನ್ನ ಜೊತೆ ಆಟ ಆಡ್ತಾರಾ? ಇಲ್ಲ. ಮತ್ತೆಂತ ಮಾಡ್ತಾರೆ? ಮನೆ ಕೆಲಸ ಎಲ್ಲ ಮಾಡ್ತಾರೆ. ನೀನೀಗ ಹೋದರೆ ಅವ್ರು ಏನೆಲ್ಲ ಸ್ಪೆಷಲ್ ಮಾಡಿ ಕೊಡ್ತಾರೆ ನಿಮಗೆ? ಅಂದರೆ ದೋಸೆ ಆಗಿವೆ, ಮತ್ತು ಬೇರೆ ಎಂತ ಸಹ ಬರಲ್ಲ ಅವರಿಗೆ. ಅಮ್ಮ ಮಾಡ್ತಾರಾ? ಅಮ್ಮ ಮಾಡ್ತಾರೆ. ಅಮ್ಮನ ಹತ್ರ ಹೇಳಿಕೊಳ್ಳಿಕ್ಕೆ ಹೇಳ್ಬೇಕಿತ್ತು ಅಜ್ಜಿಗೆ. ಅಜ್ಜಿ ಖಾಲಿ ಯಾವ ದೋಸೆ ಮಾಡೋದು? ನೀರು ದೋಸೆ. ನೀರು ದೋಸೆ. ನೀರು ದೋಸೆಗೆ ಚಟ್ನಿಯಾ? ಇಲ್ಲ, ಖಾಲಿ ದೋಸೆ ಮಾಡೋದು ಅವರು.
ಮತ್ತೆ ಅದಕ್ಕೆ ಸೈಡ್ ಡಿಶ್ ಏನಿರ್ತದೆ? ಎಂತ ಸಹ ಇಲ್ಲ. ಚಾ ಚಾಗೆ ಮುಳುಗಿ ತಿನ್ನುದಾ? ಚಾ ಸೈಡಲ್ಲಿ ಅದು ಕುಡಿತಾ ತಿನ್ನುದಲ್ಲ. ಓಕೆ. ಅದಕ್ಕೆ ನಿಂಗೆ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಉಂಟಾ? ಪರವಾಗಿಲ್ಲ, ಅಜ್ಜಿ ಖಾಲಿ ದೋಸೆ ಮಾಡಿ ಕೊಟ್ಟರು ಸಹ ನಡೀತದೆ ನಿಂಗೆ. ಅಜ್ಜಿ ಜೊತೆ ಬೇರೆ ಎಲ್ಲಿಗಾದ್ರೂ ಹೋಗಿದ್ಯಾ? ಗುಡ್ಡೆಗೆಲ್ಲ ಹೋಗ್ತೇನೆ. ಹಾಂ. ಮತ್ತೆ ಆಚೆ ಓಡ್ತೇನೆ. ಅಜ್ಜಿ ಆಚೆ ಕಣಕಿಗೆ ಅಂತೇಳಿ ಸೌದೆನೆಲ್ಲ ತರ್ತಾರಲ್ಲ, ಆಗ ನಾನು ಆಚೆ ಓಡ್ತೇನೆ ಗುಡ್ಡೆಯಲ್ಲಿ. ಓ, ಈಗ ನಿಮ್ಮ ಅಜ್ಜಿ ಮನೆ ಗುಡ್ಡೆಯಲ್ಲಿ ಇರುದಾ? ಹಾಂ. ಅಲ್ಲಿ ಎಂತ ಬರೋದಿಲ್ವ ಪ್ರಾಣಿಗಳೆಲ್ಲ? ಇಲ್ಲ, ಹಕ್ಕಿ ಅದೆಲ್ಲ ಇರ್ತದಲ್ಲ. ಅಷ್ಟೇ, ಬೇರೆ ಏನು ಬರುವುದಿಲ್ಲ ಪ್ರಾಣಿಗಳೆಲ್ಲ? ನಾಯಿ ಎಲ್ಲ ಇರ್ತದಲ್ಲ. ನಾಯಿ ಎಲ್ಲ ಕಡೆ ಇರ್ತದೆ, ಅಲ್ಲಿ ಮಾತ್ರ ಗುಡ್ಡೆಯಲ್ಲಿ ಮಾತ್ರ ಇರ್ಬೇಕಂತ ಉಂಟಾ? ಇಲ್ಲಲ್ಲ, ನಾಯಿ ಎಲ್ಲ ಕಡೆ ಇರ್ತದೆ. ಈಗ ಹೊರಗಡೆ ಹೋದ್ರೆ ಈಗ ಸಹ ಇರ್ತದೆ ಅಲ್ಲಿ. ನಿಂದು ಫೇವ್ರೆಟ್ ಪೆಟ್ ಯಾವುದು? ಕ್ಯಾಟ್. ಕ್ಯಾಟಾ? ಏನು ಕ್ಯಾಟ್ ಅಂದರೆ ಇಷ್ಟ? ತುಂಬ ಕ್ಯೂಟ್ ಆಗಿರ್ತದೆ. ಹಾಂ. ಯಾವುದು, ಪರ್ಷಿಯನ್ ಕ್ಯಾಟಾ ಅಲ್ಲ ನಾರ್ಮಲ್? ಯಾವ್ದು ಸಹ ನಾರ್ಮಲ್ ಯಾವ್ದು ಸಹ. ಮನೇಲಿ ಉಂಟಾ ಕ್ಯಾಟ್? ಇಲ್ಲ, ಅಜ್ಜಿ ಮನೆಯಲ್ಲಿ. ಎಷ್ಟುಂಟು ಕ್ಯಾಟ್? 2 ಉಂಟು, ಅದರಲ್ಲಿ 2 ಇನ್ನೂ ಹುಟ್ಟಿದೆ. ಹೆಸರಿಟ್ಟಿದೆಯಾ ಏನಾದರೂ ಕ್ಯಾಟಿಗೆ? ಕ್ಯಾಟಿಗೆ ಏನಾದರೂ ಹೆಸರಿಟ್ಟಿದೆಯಾ? ಈಗ ಇನ್ನೂ ಸಹ ಇಟ್ಟಿಲ್ಲ. ಈಗ ಇರೋದಕ್ಕೆ ಏನು ಕರಿತೀಯಾ? ಮೋಶೆ ಮತ್ತು ಚಿನ್ನು. ಬರ್ತಾನೆ ನೀ ಕರೆದ ಕೂಡಲೇ ಓಡಿ? ಎಲ್ಲ ಅಪರೂಪಕ್ಕೆ ಹೋಗೋದಲ್ಲ. ಎಷ್ಟು ದಿವಸಕ್ಕೊಮ್ಮೆ ಹೋಗ್ತೀಯ ಅಜ್ಜಿ ಮನೆಗೆ? ಸ್ಯಾಟರ್ಡೆ ಹೋದ್ರೆ ಸಂಡೇ ಈವ್ನಿಂಗ್ ನಾವು ಬರ್ತೇವೆ. ಅಪ್ಪ ಬರ್ತಾರೆ ಜೊತೆಗೆ? ಅಪ್ಪಗೆ ಕರ್ಕೊಂಡು ಹೋಗೋದಾ? ಹೇಗೆ ಬಂದದ್ದು ನೀನು? ಸ್ಟುಡಿಯೋಗೆ ಬಂದಿಲ್ಲ, ಹೇಗೆ ಬಂದಿ? ಕಾರಲ್ಲಿ ಬಂದಪ್ಪನ. ಯಾವುದು ಅಪ್ಪನದು ಕಾರ್? ಹುಂಡೈಯ. ಎಂತ ಕಾರಲ್ಲಿ ಪದ್ಯ ಎಲ್ಲ ಹಾಕ್ತಾರಾ ಅಲ್ಲ ಸೈಲೆಂಟ್ ಆಗಿ ಬರ್ತಾರಾ? ಮನೇಲಿ ಯಾರು ನಿಮಗೆ ತುಂಬ ಜೋರು ಮಾಡೋದು? ಅಮ್ಮವ. ಏನಂತ ಬೈತಾರೆ ಜಾಸ್ತಿ? ಉಪದ್ರ ಮಾಡಬೇಡ, ಓದು ಅಂತೆಲ್ಲ ಹೇಳ್ತಾರೆ. ಖಾಲಿ ಓದು ಹೇಳ್ತಾ ಇರೋದಾ? ಉಪದ್ರ ಮಾಡಿದ್ರೆ ಸಹ ಬೈತಾರೆ. ಎಂತ ಉಪದ್ರ ಮಾಡ್ತಿ ಹೆಚ್ಚಾಗಿ? ಅದು ಮಾಡಬೇಡ, ಅದನ್ನು ಮಾಡಿದ್ರೆ ಸಹ ಬೈತಾರೆ. ಅದೇ ಏನು ಅದು? ಏನಂತ ಇಲ್ಲ ಅಂದರೆ ಅದು ಮುಟ್ಬೇಡ, ಅದನ್ನು ಮುಟ್ಲಿಕ್ಕೆ ಹೋದ್ರೆ ಅದು ಬೈತಾರೆ. ಹೌದಾ? ಮೊಬೈಲೆಲ್ಲ ಯೂಸ್ ಮಾಡ್ತೀಯಾ? ನಾನು ತಂಗಿ ನೋಡುವಾಗ ಸ್ವಲ್ಪ ನೋಡ್ತೇನೆ. ಮೊಬೈಲ್ ಉಂಟಾ? ನನ್ನ ಹತ್ರ ಓನ್ ಇಲ್ಲ, ಅಪ್ಪ ಅಮ್ಮನದ. ಏನು ನೋಡ್ತೀಯ ಮೊಬೈಲಲ್ಲಿ? ಶಾರ್ಟ್ಸ್, ಯೂಟ್ಯೂಬ್. ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡ್ತೀಯಾ? ಇಲ್ಲ. ಡ್ಯಾನ್ಸ್ ಎಲ್ಲ ಮಾಡೋದಿಲ್ಲ? ಮಾಡ್ತೇನೆ. ಸ್ಕೂಲಲ್ಲಿ ಕಾಂಪಿಟೇಷನ್ಗೆಲ್ಲ ಹೋಗಿದ್ಯಾ? ಕಾಂಪಿಟೇಷನ್ ಸ್ಕೂಲ್ ಡೇ ಆಗಿ ಮಾತ್ರ, ಹೀಗೆ ಫ್ಯಾನ್ಸಿ ಡ್ರೆಸ್ ಹಾಗೆ ಎಲ್ಲ ಹೋಗೋದಿಲ್ಲ. ಅಲ್ಲ, ನಿಮ್ಮದು ಪ್ರತಿಭಾ ಕಾರಂಜಿಯಲ್ಲ ಇಲ್ವಾ? ಉಂಟು, ಅದಕ್ಕೆ ಹೋಗಿದ್ದೇನೆ. ಯಾವ ಕಾಂಪಿಟೇಷನ್ಗೆ ಹೋಗಿದೆ ಅದರಲ್ಲಿ? ಸಾಂಗ್. ನಿನಗೆ ಸಿಂಗರಾ? ನನಗೆ ಸಾಂಗ್ಸ್ ಬರಲ್ಲ, ಪ್ರಾಕ್ಟೀಸ್ ಮಾಡ್ತೇನೆ ಕೆಲವೊಮ್ಮೆ. ಅವರು ಪರ್ಟಿಕ್ಯುಲರ್ ಸಾಂಗ್ ಕೊಟ್ಟಿರ್ತಾರೆ ನಿಮಗೆ, ಇದೇ ಸಾಂಗ್ ಹೇಳಬೇಕು ಅಂತ? ಅವರು ಹೇಳ್ತಾರೆ, ಅದನ್ನು ನಾವು ಹೇಳಬೇಕು. ಅಂದರೆ ನಾವು ಒಬ್ಬಳೇ ಹೇಳೋದಿಲ್ಲ. ಓಕೆ. 5-6 ಜನ ಇರ್ತಾರೆ. ಇನ್ನಷ್ಟು ಮಾತಾಡುವ, ಒಂದು ಚಿಕ್ಕ ವಿರಾಮದ ತನಕ. ವಿರಾಮದ ಬಳಿಕ ಕಿಡ್ ಝೋನ್ ಅರಳು ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಿಡ್ ಝೋನ್ ಇಲ್ಲಿ ನಿಮ್ಮ ಮಕ್ಕಳಿಗೆ ಪ್ರಿಯವಾದ ಎಲ್ಲ ಆಟೋಪಕರಣಗಳು ಸಿಗುತ್ತದೆ. ಒಮ್ಮೆ ಭೇಟಿ ನೀಡಿ, ನಿಮ್ಮ ಮಕ್ಕಳೊಂದಿಗೆ ಇನ್ನೇ ಭೇಟಿ ನೀಡಿ. ಓಕೆ, ನಿನ್ನ ಜೊತೆ ಮಾತಾಡ್ತಿದ್ದೆ ಅಲ್ಲ, ಸಾಕ್ಷಿ ಅಲ್ವಾ ನಿನ್ನ ಹೆಸರು? ಸಾಕ್ಷಿ. ನಿನ್ನನ್ನು ಮನೇಲಿ ಏನಂತ ಪ್ರೀತಿಯಿಂದ ಕರೀತಾರೆ? ಎಂತದೆಲ್ಲ ಸಾಕ್ಷಿ. ಸಾಕ್ಷಿಯ ಪುಟ್ಟಿ ಅದರಲ್ಲಿ ಏನು ಕರೀದೇ ಅಲ್ವಾ? ನಿಂಗೆ ನಿಕ್ ನೇಮ್ ಇಡಬೇಕು ಅಂತ ಇಷ್ಟ ಅಲ್ವಾ? ಹೀಗೆ ಕರೆದ್ರೆ ಇಷ್ಟವಾ? ಹೀಗೆ ಕರೆದ ಕೂಡಲೇ ಓಡಿ ಬರ್ತೀಯ ಎಲ್ಲಿದ್ರು ಕೂಡ? ಇಲ್ಲ. ಮನೇಲಿ ಯಾರು ನೀನು ಜಾಸ್ತಿ ಬೊಬ್ಬೆ ಹಾಕಿ ಕರೆಯೋದು? ಅಮ್ಮ. ಹೌದಾ? ಯಾಕೆ, ಹೆಲ್ಪಿಗೆಯಾ ಅಲ್ಲ ಪೋಖ್ರಿ ಮಾಡ್ತೀಯ ಅಂತವ? ಕೆಲವು ಪೋಖ್ರಿ ಮಾಡ್ತೇನೆ ಅಂತ, ಕೆಲ ಸಾಕ್ಷಿ ಅಂತ ಹೇಳಿದ್ರು. ಹೇಗೆ ಕರೀತಾರೆ? ಒಮ್ಮೆ ಕರೆದು ತೋರಿಸಿ ನೋಡ ಅಮ್ಮ ಹೇಗೆ ಕರೀತಾರೆ ಅಂತ. ಗೊತ್ತಾಗಬೇಕಲ್ಲ, ನಮಗೆ ಗೊತ್ತಿರ್ತದೆ. ನಿಮ್ಮ ಮನೆಗೆ ನಾವು ಬರ್ತೇವಾ? ಸಾಕ್ಷಿ ಇದೆ ಅಂತ. ತುಳು ಮಾತಾಡ್ದ ಮನೇಲಿ? ತುಳಲ್ಲಿ ಹೇಗೆ ಮಾತಾಡ್ತಾರೆ ಅಮ್ಮ ಬೈಯೋದು? ಸಾಕ್ಷಿ ಇಡೇ ಅಲ್ಲ, ಬೇಗ ಬಲ್ಲ ಹಾಗೆ ಕರೀತಾರೆ. ಪೆಟ್ಟು ಕೊಡ್ತಾರಮ್ಮ? ಪೆಟ್ಟು ಕೊಟ್ಟಿದ್ದಾರಾ? ಯಾವಾಗ? ಅಮ್ಮ ಯಾವತ್ತಾದರೂ? ತುಂಬ ಸಲ ಕೊಟ್ಟಿದ್ದಾರಾ? ಪೆಟ್ಟು ಕೊಟ್ಟಾಗ ನೀ ಏನು ಮಾಡ್ತೀಯಾ? ಕೂಗ್ತೇನೆ. ಮತ್ತೆ ಸಮಾಧಾನ ಮಾಡುವರು ಯಾರು? ಅಪ್ಪ ಆಚೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರಲ್ಲ, ಮನೆಯಲ್ಲಿ ನಾನು ಇರ್ತೇನಲ್ಲ. ತಂಗಿ ಇರ್ತಾಳಲ್ಲ? ಅವಳೆಂತ ಮಾಡ್ತಾಳೆ ನಿಂಗೆ ಹೊಡಿಬೇಕು? ಅವಳು ಆಟ ಆಡ್ತಿರ್ತಾರೆ, ಕೆಲವೊಮ್ಮೆ ಟಿವಿ ನೋಡ್ತಿರ್ತಾಳೆ. ತಂಗಿಯ ದೆಸೆಯಿಂದ ನೀನು ಯಾವತ್ತಾದರೂ ಪೆಟ್ಟು ತಿಂದಿದ್ಯಾ? ಇಲ್ಲ. ಇಲ್ವಾ? ನಿನ್ನ ದೆಸೆಯಿಂದ ಅವಳು ಪೆಟ್ಟು ತಿನ್ನೋದುಂಟಾ? ಹಾಗೆ ಬೈತಾಳೆ, ಬೈಸ್ಕೊಳ್ತಾಳೆ. ನಾನು
ಇಲ್ಲಿ ತನಕ ಏನಾದರೂ ಸುಳ್ಳು ಹೇಳಿದ್ದು ಮನೆಯಲ್ಲಿ? ತುಂಬ ಹೇಳಿದ್ಯಾ ಅಂತ ನಗಡುವಾಗಲೇ ಗೊತ್ತಾಯ್ತು ನನಗೆ. ಎಂತ ಹೇಳಿದೆ ಸುಳ್ಳು? ಎಂತ ಇಲ್ಲ. ಸ್ಕೂಲಿನ ಬಗ್ಗೆ ಏನು ಸುಳ್ಳು ಹೇಳಿಲ್ಲ. ಕೆಲವೊಮ್ಮೆ ಇದು ಇದು ಯಾರಾದ್ರೂ ನೋಟಿಸ್ ಕೊಟ್ಟಿದ್ರೆ ಅದು ಹೇಳಿಲ್ಲಾದರೆ ಅಮ್ಮ ಬೈತಾರೆ. ಅಮ್ಮ ಬೈತಾರಾ? ಈಗ ನಿಮ್ಮದು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಅಮ್ಮ ಬರ್ತಾರಲ್ಲ, ನಿನ್ನ ಬಗ್ಗೆ ಇಲ್ಲಿ ತನಕ ಎಂತ ಕಂಪ್ಲೇಂಟ್ ಮಾಡಿದಾರಂತೆ ಸ್ಕೂಲಲ್ಲಿ? ಗೊತ್ತಿಲ್ಲ. ಅಮ್ಮ ಅಮ್ಮ ಹೇಳೋದಿಲ್ಲ ಎಂತೆಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ಅಂತ. ಓಕೆ, ನೀನು ಕಲೀಲಿಕ್ಕೆ ಹುಷಾರಿದ್ಯಾ ಹೇಗೆ? ಮೀಡಿಯಮ್ ಮೀಡಿಯಮ್. ಬೇಜಾರಾಗೋದಿಲ್ಲ ಟಾಪರ್ ಆಗಬೇಕು ಅಂತ ಆಸೆ ಇಲ್ವಾ? ಮತ್ತೆ ಯಾಕೆ ಪ್ರಯತ್ನ ಪಡೋದಿಲ್ಲ? ಮನೆಯಲ್ಲಿ ಓದೋದಿಲ್ವಾ? ಕಡಿಮೆ ಓದ್ತೀಯಾ? ಓದ್ತೇನೆ. ಓದ್ತೀಯಾ ಆದರೂ ಸಹ ಮಾರ್ಕ್ಸ್ ಬರೋದಿಲ್ಲ. ನಿನಗೆಂತ ಟಾಪರ್ಸ್ ಬೇರೆ ಇದ್ದಾರಾ? ಮ್ಯಾಥ್ಸ್ ನನಗೆ ಕಷ್ಟ ಆಗುತ್ತೆ ತುಂಬ. ಅಂದರೆ ಮತ್ತೆ ಅಪ್ಪ ಲೆಕ್ಚರರ್ ಅಂತ ಹೇಳಿದಿ, ಅಪ್ಪ ಹೇಳಿಕೊಡೋದಿಲ್ವಾ? ಅಪ್ಪ ಮನೆಯಲ್ಲಿ ಇರುವುದಿಲ್ಲ ಅಲ್ಲ, ಮತ್ತೆ ಎಲ್ಲಿರ್ತಾರೆ? ಅವರ ಆಚೆ ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತಾರೆ. ಬರುವಾಗ 9 ಗಂಟೆ ಆಗ್ತದೆ. ನಾವು ಊಟ ಮಾಡ್ತೇವೆ, ಮತ್ತೆ 9 ಗಂಟೆ ಮತ್ತೆ ಊಟ ಮಾಡೋದು. ಅಪ್ಪ ದೇವಸ್ಥಾನಕ್ಕೆ ಹೋಗಿ ಎಂತ ಮಾಡೋದು? ಅಲ್ಲಿ ಮಾತಾಡ್ತಿರ್ತಾರೆ ಅಂತದ. ಹಾಗೆ ಮಾತಾಡ್ತಾ ಇರೋದು. ಮನೆಯಲ್ಲಿ ನೀವೇ ಇರುದಾ? ಅವರು ಸಂಜೆ ಬಂದು ಊಟ ಮಾಡಿ ಮಲಗ್ತಾರಾ? ಸಂಜೆ ಅಲ್ಲ, ರಾತ್ರಿ ಬಂದು ಊಟ ಮಾಡಿ ಮಲಗ್ತಾರೆ. ಸ್ವಲ್ಪ ಅಪ್ಪ ಅಮ್ಮ ಮಾತಾಡ್ತಿರ್ತಾರೆ ಮತ್ತೆ ಮಲಗ್ತಾರೆ. ನೀ ಎಷ್ಟು ಗಂಟೆ ಮಲಗೋದು? 9:30, 10. 9:30, 10. ಬೆಳಿಗ್ಗೆ ಹೇಳ್ತಿ ಬೇಗ. ಬೇಗ ಎದ್ದು ಅಮ್ಮನಿಗೆ ಏನಾದ್ರು ಹೆಲ್ಪ್ ಮಾಡ್ತೀಯಾ ಅಲ್ಲ ನಿನ್ನ ಕೆಲಸ ಮಾಡ್ಕೊಂಡು ಹೋಗ್ತೀಯಾ? ಅಮ್ಮನಿಗೆ ಹೆಲ್ಪ್ ಮಾಡ್ತೇನೆ. ಅಮ್ಮನಿಗೆ ಏನಾದ್ರು ಹೆಲ್ಪ್ ಮಾಡ್ತೀಯಾ? ವೆಜಿಟೇಬಲ್ಸ್ ಕಟ್ ಮಾಡೋದು ಮತ್ತು ಬ್ರೂಮ್ ಮಾಡೋದು ಅದನ್ನು ಮಾಡ್ತೇನೆ. ಅಮ್ಮ ಮಾಡುವ ಡಿಶಲ್ಲಿ ನಿಂದು ಫೇವ್ರೆಟ್ ಡಿಶ್ ಯಾವುದು? ಪುಲಾವ್ ಮತ್ತು ಬಿರಿಯಾನಿ. ಬಿರಿಯಾನಿಯಾ? ಯಾವುದು? ವೆಜ್ ಬಿರಿಯಾನಿಯಾ ಚಿಕನ್? ಚಿಕನ್ ತಿಂತೀಯಾ? ಎಷ್ಟು ತಿಂತೀಯ ಒಂದು ಚಿಕನ್ ಜಾಸ್ತಿ ಅಂದರೆ? ಜಾಸ್ತಿ ಅಂದರೆ 3-4. ಒಂದು ಸಲಕ್ಕೆ 3-4 ಚಿಕನ್ ತಿಂತೀಯಾ? ಚಿಕನ್ ಒಂದು ದೊಡ್ಡ ಚಿಕನ್? ದೊಡ್ಡದಲ್ಲ, ಚಿಕ್ಕವಾ? ಸರಿ, ಅಮ್ಮ ಬಿರಿಯಾನಿ ಮಾಡುವಾಗ ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ಬಿರಿಯಾನಿ ಮಾಡುವಾಗ ಹೆಲ್ಪ್ ಎಂಥದ್ದು ತುಂಬ ದೊಡ್ಡ ಡಿಶ್ ಎಲ್ಲ ಮಾಡುವ ನಾನು ಹೆಲ್ಪ್ ಮಾಡಲಿಕ್ಕೆ ಹೋಗೋದಿಲ್ಲ. ಅಮ್ಮ ನಾ ಹೇಳಿದರೆ ಹೋಗು ನನ್ನದು ತಪ್ತದೆ ಮಾಡೋದಂತೆ. ಅಷ್ಟು ಡಿಸ್ಟರ್ಬ್ ಮಾಡ್ತೀಯ ಅಂತೇಳಿ ಆಯಿತು ಅಲ್ವಾ? ಸ್ಕೂಲಲ್ಲಿ ಏನೆಲ್ಲ ಪ್ರೇ ಮಾಡ್ತಾರೆ? ಪ್ರೇಯರಲ್ಲಿ ಸ್ಕೂಲ್ ಪ್ರೇಯರ್ ಅಂದರೆ ಜೈ ಭಾರತ ಅದೆಲ್ಲ ಮಾಡ್ತೇವೆ. ವಂದೇ ಮಾತರಂ ಮತ್ತು ನ್ಯಾಷನಲ್ ಆ್ಯಂಥಮ್ ಅದನ್ನೆಲ್ಲ ಹೇಳ್ತೀವಿ. ಒಮ್ಮೆಲೆ 3 ಬೆಳಿಗ್ಗೆ ಒಮ್ಮೆ 3 ಪ್ರೇಯರ್ ಇರ್ತದಾ? ಯಾರು ಹೇಳಿ ಅದೆಲ್ಲ? ಮತ್ತು ಶ್ಲೋಕ ಯಾವ್ದು ಹೇಳಿ? ವಕ್ರತುಂಡ ಹೇಳ್ತೀಯಾ? ಗೊತ್ತಿಲ್ಲ. ಗೊತ್ತುಂಟು, ಅದು ಸ್ವಲ್ಪ ಮಿಸ್ ಆಗ್ತದೆ. ಪರವಾಗಿಲ್ಲ, ಗೊತ್ತಿಲ್ಲ ಅಷ್ಟು ಹೇಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಮುದಶ್ಯ ಗುರು ಶುಕ್ರ ಶನಿ ರಾಹುಗೆ ತವ ಸರ್ವೇ ಗ್ರಹ ಶಾಂತಿಕರ ಭವಂತು. ಮತ್ತೆ ಗುರು ಬ್ರಹ್ಮವ? ಅದಾಯ್ತಲ್ಲ. ಸಾಕು, ಇಷ್ಟು ಸಾಕು ಬಿಡು. ಮತ್ತೆ ನಿಂಗೆ ಮರ್ತೋಗಿ ಎಲ್ಲವನ್ನು ಮರ್ತೇವೆ ಅಲ್ವಾ? ಮನೇಲಿ ಯಾವುದು ದೇವರೆಲ್ಲ ಇದ್ದಾರೆ? ಕೃಷ್ಣ, ಗಣಪತಿ, ಲಕ್ಷ್ಮಿ. ಅಷ್ಟೇ. ನಿಂದು ಫೇವ್ರೆಟ್ ಗಾಡ್ ಯಾವುದು? ಕೃಷ್ಣ. ಹೌದಾ? ಯಾಕೆ ಕೃಷ್ಣ ತುಂಬ ಇಷ್ಟ? ಗೊತ್ತಿಲ್ಲ, ನವಿಲಿನ ಗರಿ ನಮ್ಮ ತಲೆಯಲ್ಲಿ ಇರ್ತದಲ್ಲ, ಅದು ನನಗೆ ತುಂಬ ಇಷ್ಟ. ಓ, ಅದಕ್ಕೆ ಅವರ ತಲೆಯಲ್ಲಿ ಮಾತ್ರ ಇರೋದು? ನವಿಲುಗರಿ ಯಾರ ಮಂಡೆಯಲ್ಲಿ ಉಂಟು ಅವ್ರು ಇಷ್ಟ ಆಗ್ತಾರೆ ನಿಮಗೆ? ಇಲ್ಲ, ಕೃಷ್ಣ. ಕೃಷ್ಣನ ಸ್ಟೋರಿ ಏನಾದರೂ ಗೊತ್ತುಂಟಾ? ಸ್ವಲ್ಪ. ಎಂಥ ಸ್ಟೋರಿ ಗೊತ್ತುಂಟು ನಿಮಗೆ ಅವನ ಬಗ್ಗೆ? ಅವನು ಸೀತೆ ರಾವಣಂತೆ. ಕೃಷ್ಣನ ಸ್ಟೋರಿಯಲ್ಲಿ ರಾವಣ ಹೇಗೆ ಬಂದ? ಗೊತ್ತಿಲ್ಲ. ಅದಲ್ಲ ನಾನು ರಾಮ, ಅದು ಉಂಟಲ್ಲ ರಾಮಾಯಣದ ಸ್ಟೋರಿಯಾ? ಗೊತ್ತುಂಟಾ? ಹೇಳಿ ನೋಡು ಚೂರು. ಅರ್ಧ ಗೊತ್ತಿರೋದು. ಸರಿ, ರಾಮ ಸೀತೆಗೆ ಏನಾಗಬೇಕು? ಗಂಡವ. ರಾಮನ ತಮ್ಮ ಯಾರು? ಲಕ್ಷ್ಮಣವ. ಅವರ ಅಪ್ಪ ಯಾರು ಗೊತ್ತುಂಟಾ? ಅದು ಗೊತ್ತಿಲ್ಲ. ಕೃಷ್ಣನದ್ದು ಯಾರು ಗೊತ್ತುಂಟಾ? ತಂದೆ? ಯಾರು? ಹೆಸರು ಗೊತ್ತಿಲ್ಲ. ತಂದೆ ಯಾರಂತ ಗೊತ್ತುಂಟಲ್ಲ? ಸೀರಿಯಲ್ ಬರ್ತಿತ್ತಲ್ಲ, ನೋಡ್ಲಿಲ್ಲ ಲಾಕ್ಡೌನ್ ಟೈಮಲ್ಲಿ? ಯಾವುದು? ಕೃಷ್ಣನದು ರಾಮಾಯಣ ಎಲ್ಲ ಬರ್ತಿತ್ತು. ಹೌದಾ? ನಾನು ರಾಧಾ ಕೃಷ್ಣ ನೋಡ್ಲಿಲ್ವಾ? ಮತ್ತೇನು ಮಾಡ್ತಿದ್ಯಾ ಲಾಕ್ಡೌನ್ ಟೈಮಲ್ಲಿ?
ಕಾರ್ಟೂನ್ ನೋಡೋದು. ಅಪ್ಪ ನ್ಯೂಸ್ ಇರ್ತಾರೆ, ಅದನ್ನು ನೋಡೋದಿಲ್ಲ, ಸ್ವಲ್ಪ ನೋಡ್ತೇನೆ ಮತ್ತು ಕುತ್ಕೊಳ್ತೇನೆ. ಹೌದಾ? ಲಾಕ್ಡೌನಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ಯಾ? ಆಟ ಆಡೋದು. ಯಾರು ಬರ್ತಿದ್ರು ಆಟ ಆಡೋಕ್ಕೆ ನಿಮ್ಮ ಜೊತೆ? ಕೆಲವೊಮ್ಮೆ ಅಪ್ಪ ಆಟ ಆಡ್ತಿದ್ರು, ಬ್ಯಾಡ್ಮಿಂಟನ್ ಮತ್ತು ಸೈಕಲ್. ಸೈಕ್ಲಿಂಗ್ ಮಾಡ್ತೀಯಾ? ಹ್ಞೂ. ನೀನು ಇಲ್ಲಿ ತನಕ ಹೋದ ಬೆಸ್ಟ್ ಕಾಂಪಿಟೇಷನ್ ಯಾವುದು? JC, ಅದರಲ್ಲಿ ಡ್ರಾಯಿಂಗ್ ಮಾಡ್ತೇನೆ. ಅದೇ ಪ್ರೈಸ್ ಸಿಕ್ಕಲಿಲ್ಲ. ಪರವಾಗಿಲ್ಲ ಬಿಡು, ಎಲ್ರಿಗೂ ಪ್ರೈಸ್ ಸಿಕ್ಕಿದ್ರೆ ಬೇಜಾರಾಗ್ತದಲ್ಲ. ನೆಕ್ಸ್ಟ್ ಸಿಗ್ಬೋದು, ನೆಕ್ಸ್ಟ್ ಇನ್ನೊಮ್ಮೆ ಸಿಗ್ಬೋದು ಪ್ರೈಸ್ ಅಲ್ವಾ? ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗ್ತದಾ? ಬೇರೆ ಎಲ್ಲಿ ಹೋಗಿದ್ಯಾ ಅದು JCI ಬಿಟ್ಟು? ಸ್ಕೂಲ್ ಪ್ರತಿಭಾ ಕಾರಂಜಿ, ಅದರಲ್ಲಿ ಒಮ್ಮೆ ಪ್ರೈಸ್ ಸಿಕ್ಕಿದೆ. ಮತ್ತು ನೆಕ್ಸ್ಟ್ ಅದೇ ಸಾಂಗನ್ನು ನೆಕ್ಸ್ಟ್ ಬ್ಯಾಂಗ್ಳೂರು ಸೈಡಲ್ಲಿ ಸ್ಕೂಲಿಗೆ ಹೋದಾಗ ಸಿಗಲಿಲ್ಲ. ಫಸ್ಟ್ ನಾರಾಯಣ್ ಗುರುವಲ್ಲಿ ಹೇಳಿದೆ, ಅದರಲ್ಲಿ ಅಲ್ಲಿ ಸಿಕ್ಕಿತು, ಎಲ್ಲಿ ಸಿಗಲಿಲ್ಲ. ಏನು ಡ್ರಾಯಿಂಗ್ ಮಾಡಿದ್ವಿ? JCಯಲ್ಲಿ ಅದರಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಮಾತ್ರ ಇರೋದು, ಹಾಗೆ ಅದಕ್ಕೆ ಡ್ರಾಯಿಂಗ್ ಮಾಡ್ತೇನೆ. ಅದೇ ಇತ್ತಾ ಥೀಮಾ? ಥೀಮ್ ಅದೇ ಇತ್ತಾ ಇಂಡಿಪೆಂಡೆನ್ಸ್ ಡೇದೆ? ಎಂತ ಸೋಲ್ಜರದ್ದು ಮಾಡಿದ್ಯಾ ಅಲ್ಲ ನೀನು? ಫ್ಲ್ಯಾಗದ್ದು, ಅದು ಹಕ್ಕಿ ಎಲ್ಲ ಹಾರುದು. ಓಕೆ, ಹಾಂ. ನಮ್ಮ ಫ್ಲ್ಯಾಗಲ್ಲಿ ಎಷ್ಟು ಕಲರ್ ಉಂಟು? 3. ಯಾವುದೆಲ್ಲ? ಸ್ಯಾಫ್ರಾನ್, ವೈಟ್, ಗ್ರೀನ್. ಸರಿ, ಅದರದ್ದು ಏನು? ಅದರದ್ದು ಸ್ಪೆಸಿಫಿಕ್ ಏನೋ ಉಂಟಲ್ಲ? ಅದು ನನಗೆ ಮರ್ತು ಹೋಗಿದೆ. ಏನು ನೆನಪುಂಟು ಈಗ ನಿಂಗೆ? ಹೇಳು. ಮನೇಲಿ ಏನು ತಿಂದು ಬಂದೆ ಅಂತ ನೆನಪುಂಟಾ? ಎಂತ ತಿಂದು ಬಂದಿ? ರೊಟ್ಟಿ. ರೊಟ್ಟಿಯಾ? ರೊಟ್ಟಿಗೆ ಎಂತ ತಿಂದಿ? ಏನು ತಿಂದಿ? ಸೈಡ್ ಡಿಶ್ ಏನಿತ್ತು? ಅದು ರೊಟ್ಟಿ ಅದಲ್ಲ, ಅಂಗಡಿಯಲ್ಲಿ ಇರ್ತದೆ, ಅದನ್ನು ಅಮ್ಮ ಫ್ರೈ ಮಾಡಿದ್ದಾರೆ, ಅದಕ್ಕೆ ಸಾಸಿವೆ ಎಲ್ಲ ಹಾಕಿ. ಕೋಳಿ ರೊಟ್ಟಿಯಾ? ಹಾಂ. ಓಕೆ, ಅದನ್ನು ಫ್ರೈ ಮಾಡಿ ಕೊಟ್ಟದಾ? ಹಾಂ, ಸಾಸಿವೆ ನೀರುಳ್ಳಿ ಎಲ್ಲ ಹಾಕಿದ್ರು. ಓಕೆ, ಉಪ್ಪಿಟ್ಟು ಥರ ಮಾಡಿದ್ದಾ? ಓಕೆ, ನಿಂಗೆ ಅದು ಇಷ್ಟವಾ? ಅಮ್ಮ ಸಾಟರ್ಡೆ ಅಲ್ಲ ಸಂಡೇ ಅದೇ ಮಾಡ್ದ? ಇಲ್ಲ, ಸಂಡೇ ಎಂತಾದರೂ ಮಸಾಲೆ ದೋಸೆ ಹಾಗೆ ಮಾಡ್ತಾರೆ, ಇವತ್ತು ಮಾತ್ರ ಅದನ್ನು ಮಾಡಿ. ಅಲ್ಲ, ಬೇಗ ಇಲ್ಲಿಗೆ ಬರಲಿಕ್ಕಿತ್ತಲ್ಲ ಅಲ್ವಾ? ಏನಾದರೂ ಸಾಂಗ್ ಹೇಳ್ತೀಯಾ? ಹಾಂ, ಸಾಂಗ್ ಬರಲ್ಲ. ಡ್ಯಾನ್ಸ್ ಏನು ಬರೋದಿಲ್ಲ, ಖಾಲಿ ಮನೇಲಿ TV ನೋಡೋದು, ಮಲಗೋದು. ಡ್ರಾಯಿಂಗ್ ಬರ್ತದೆ. ಡ್ರಾಯಿಂಗ್ ಇಲ್ಲಿ ನೀ ಹೇಗೆ ಮಾಡ್ತಿ? ಡ್ರಾಯಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಸರಿ, ಈಗ ನಿಂಗೆ ಈ ಡ್ರೆಸ್ ಯಾರು ಕೊಡಿಸಿದ್ದು? ಅಪ್ಪ. ಅದು ನನ್ನ ತಂಗಿಯ ಬರ್ಡೇಗೆ ತಗೊಂಡದ್ದು, ಕಟ್ಟದ್ದು. ನಿನ್ನ ಬರ್ತಾರೆ ಯಾವಾಗ? June 22. June 22. ಹೇಗಿರ್ತದೆ ಸೆಲೆಬ್ರೇಷನ್ ಎಲ್ಲ? ಕೇಕ್ ಕಟ್ಟಿಂಗ್ ಅಷ್ಟೇ. ಸ್ಕೂಲಿಗೆಲ್ಲ ಕೊಡ್ತೀಯಾ ಚಾಕ್ಲೇಟ್ಸ್ ಎಲ್ಲ? ಹಾಂ, ಕೊಡಲಿಕ್ಕಿಲ್ಲ ಹಾಗೆ, ಆದರೆ ಬೇರೆಯವರೆಲ್ಲ ಕೊಡ್ತಾರೆ. ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳಿದ್ದಾರೆ ನೀವು ಚಾಕ್ಲೇಟ್ಸ್ ಎಲ್ಲ ಕೊಡಬಾರ್ದು ಅಂತ, ಆದರೆ ಸಹ ಕೇಳೋದಿಲ್ಲ, ಕೊಡ್ತಾರೆ ಎಲ್ಲರೂ. ಅದೊಂದು ಗಮ್ಮತ್ತಲ್ವಾ ಚಾಕ್ಲೇಟ್ಸ್ ಎಲ್ಲ ಕೊಡೋದು? ನೀ ಇಲ್ಲಿ ತನಕ ಕೊಡಲಿಲ್ಲ? ಇಲ್ಲ. ಚಾಕ್ಲೇಟ್ ಮನೆ ಹತ್ರದವರಿಗೆಲ್ಲ ಕೊಟ್ಟಿದ್ಯಾ? ಅಮ್ಮ ಯಾರಿಗೆ ಸಹ ಬೇಡ ಹೇಳ್ತಾರೆ, ಆದರೆ ಮನೆಯಲ್ಲಿ ಚಿಲ್ಲಿ ಹಾಗೆಲ್ಲ ಮಾಡ್ತಾರೆ. ಓಕೆ, ಮನೆಯಲ್ಲಿ ಸ್ಪೆಷಲ್ ಮಾಡಿ ನೀವೇ ಸೆಲೆಬ್ರೇಟ್ ಮಾಡ್ತೀರಾ? ಯಾರು ಬರ್ತಾರಾ ಅಕ್ಕಪಕ್ಕದವರು ಎಲ್ಲ? ಅಕ್ಕಪಕ್ಕದ ಬರೋದಿಲ್ಲ, ಆ ಮುಂಚೆ ಎಲ್ಲ ನನ್ನ ಅಪ್ಪನದ್ದು ಅಕ್ಕನವರು ಬರ್ತಿದ್ರು, ಅವರು ಮಾತ್ರ. ಸರಿ. ಮತ್ತೆ ಕೆಲವೊಮ್ಮೆ ಅಜ್ಜಿ ಮನೆಯಲ್ಲಿ ಮಾಡ್ತಿದ್ವಿ. ಈಗ ಹೋಟೆಲ್ಗೆಲ್ಲ ಹೋಗ್ತೀರಾ? ನಿಮಗೆ ಹೋಟೆಲಲ್ಲಿ ಯಾವುದು ತುಂಬ ಫೇವ್ರೆಟ್ ಡಿಶ್? ಪೂರಿ. ಪೂರಿಯಾ? ಎಷ್ಟು ತಿಂತೀಯ ಒಮ್ಮೆಗೆ? ದೊಡ್ಡದಿರ್ತದೆ, 3 ತಿಂತೇನೆ. 3 ತಿಂತೀಯ? 4 ಇರ್ತದೆ, ಅದರಲ್ಲಿ ಒಂದು ತಗೊಳ್ತಾರೆ ಅಮ್ಮ. ಅದು ತಿನ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ತಗೊಳ್ದ ಅಂತ. ಯಾವ ಹೋಟೆಲಿಂದು ಫೇವ್ರೇಟ್? ವಿಜಯ ಬಜಾರ್, ಪಡುಬಿದ್ರಿಯಲ್ಲಿ. ಯಾವ ವಿಜಯ ಬಜಾರ್? ವಿಜಯ ಬಜಾರ ಎಲ್ಲಿ ಬರ್ತದೆ? ಪಡುಬಿದ್ರಿಯಲ್ಲಿ. ಪಡುಬಿದ್ರಿಯಾ? ಬೀಚಿಗೆಲ್ಲ ಹೋಗಿದ್ಯಾ? ನಿಂಗೆ ಯಾವ ಬೀಚ್ ತುಂಬ ಇಷ್ಟ? ಬ್ಲೂ ಫ್ಲಾಗ್ ಪಡುಬಿದ್ರಿ. ಅಲ್ಲಿ ಅದೇ ಇಷ್ಟವಾ? ಕ್ಲೀನ್ ಇರ್ತದಲ್ಲ ಬೀಚ್. ಸರಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದೆಲ್ಲ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಹೌದಾ? ನನಗೆ ಸಹ ನಿನ್ನ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ ಕಿಡ್ಸ್ ಝೋನ್ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಂದು ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ.